ಈಗಾಗಲೇ ಮುಖ್ಯಮಂತ್ರಿಯವರು ಶಾಲೆ ಕಾಲೇಜು ಆರಂಭದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಆದರೆ ಉಳಿದ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜು ಆರಂಭವಾದರೂ ದಕ್ಷಿಣ ಕನ್ನಡ ಸೇರಿದಂತೆ ಕೋವಿಡ್ ಪಾಸಿಟಿವಿಟಿ ಹೆಚ್ಚಿರುವ ಜಿಲ್ಲೆಗಳಲ್ಲಿ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಹೇಳಿದರು. ಈ ಕುರಿತು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಗಳಲ್ಲಿ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಸ್ಪತ್ರೆಯಾದ ವೆಲ್ನಾಕ್ನಲ್ಲಿ 32 ಬೆಡ್ಗಳ ಹೈಟೆಕ್ ಐಸಿಯು ಸಿದ್ಧಗೊಂಡಿದ್ದು, ಜಿಲ್ಲೆಗೆ ಗುರುವಾರ ಭೇಟಿ ನೀಡಲಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಿಸಲಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಹೇಳಿದರು. ಸದ್ಯದ ಮಟ್ಟಿಗೆ ನಮ್ಮ ಜಿಲ್ಲೆ ಒಳಗಡೆ ಈಗ ಸ್ಕೂಲ್ಸ್ಗಳನ್ನು ಓಪನ್ ಮಾಡೋದಕ್ಕೆ ಮಾನ್ಯ ಎಜುಕೇಷನ್ ಮಿನಿಸ್ಟರ್ ಅವರು ಏನೋ ಒಂದು ಬೇರೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಇದರೊಳಗಡೆ ನೋಡಿದ್ದೀನಿ. ನಮ್ಮ ಜಿಲ್ಲೆ ಒಳಗಡೆ ಆದಷ್ಟು ಇನ್ನೊಂದು ಸ್ವಲ್ಪ ಪಾಸಿಟಿವಿಟಿ ರೇಟನ್ನು ಅಸೆಸ್ ಮಾಡಿಕೊಂಡು ಡಿಗ್ರಿ ಕಾಲೇಜು, PU ಕಾಲೇಜು, ಸ್ಕೂಲ್ಸ್ಗಳ ಆರಂಭವನ್ನು ಮೇ ಬಿ ರಾಜ್ಯದ ಬೇರೆ ಕಡೆ ಓಪನ್ ಆದರೂ ಕೂಡ ನಮ್ಮಲ್ಲಿ ಸ್ವಲ್ಪ ತಡ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಆ ಮೂಮೆಂಟಲ್ಲಿ ನಾವು ಡಿಸಿಷನ್ ಮಾಡಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮೀಟಿಂಗನ್ನು ಮಾಡಿ ನಾವು ನಿರ್ಣಯ ತಗೋತೀವಿ. ನಮ್ಮಲ್ಲಿ ಐ ಥಿಂಕ್ 86ಕ್ಕಿಂತನೂ ಜಾಸ್ತಿ ಪೀಡಿಯಾಟ್ರಿಷಿಯನ್ಸ್ ಇದ್ದಾರೆ ನಮ್ಮಲ್ಲಿ. ಮತ್ತೆ ಮೊದಲ ಹಂತದ ಕೇರು, ಎರಡನೇ ಹಂತದ ಕೇರು, ಮೂರನೇ ಹಂತದ ಕೇರು ನಮ್ಮ ತಾಲೂಕುಗಳಲ್ಲೂ ಕೂಡ ಲಭ್ಯವಿದೆ. ನಮ್ಮ RAPCC ಏನಿದೆ, ರೀಜನಲ್ ಅಡ್ವಾನ್ಸ್ ಪೀಡಿಯಾಟ್ರಿಕ್ ಕೇರ್ ಸೆಂಟರ್ ಏನಿದೆ, ಅದರ ಮೂಲಕ ಅದನ್ನು ನೋಡಲ್ ಏಜೆನ್ಸಿಯಾಗಿ ಮಾಡಿಕೊಂಡು ನಮ್ಮಲ್ಲಿ 75 ಬೆಡ್ಗಳನ್ನು ಆಕ್ಸಿಜನೇಟೆಡ್ ಬೆಡ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಪ್ರತಿ ತಾಲೂಕುಗಳಲ್ಲೂ ಕೂಡ ಮಕ್ಕಳ ಕೋವಿಡ್ ಕೇರ್ ಸೆಂಟರ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ. ಜೊತೆಗೆ ಈಗ ನಾವು ನಾಳೆ ಮುಖ್ಯಮಂತ್ರಿಗಳಿಂದನೂ ಕೂಡ ಇನಾಗ್ರೇಷನ್ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. 32 ಬೆಡ್ಗಳ ವೆಂಟಿಲೇಟರ್ ವಿತ್ ವೆಂಟಿಲೇಟರ್ ಇರುವಂತಹ ICU, ಹೈಟೆಕ್ ICU ಕೂಡ ಓಪನ್ ಆಗಿದೆ. ಅದರಲ್ಲಿ 50% ನಾವು ಪೀಡಿಯಾಟ್ರಿಕ್ಕಿಗೂ ಕೂಡ ನಾವು ರಿಸರ್ವ್ ಮಾಡಬೇಕು ಅಂತ, ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ ಯಾವ ಕೇಸಸ್ಗಳು ಜಾಸ್ತಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಇದರೊಳಗಡೆ ನೋಡೋದಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ.